ಬೆಂಗಳೂರು ಗಂಗಾನಗರ ಮಹಾತ್ಮ ಗಾಂಧಿ ಶಾಂತಿ ಸೌಹಾರ್ದ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ರವಿಶಂಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಚೇತನಗಳಾದ ದಿವಂಗತ ಕುರ್ನಾಡು ರಾಮಯ್ಯ ನಾಯ್ಕ್ ಮತ್ತು ದಿವಂಗತ ಮಹಿಂ ಕುಮಾರ್ ಹೆಗ್ಡೆ ಅವರ ನೆನಪು ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ಮಾರ್ಚ್ 3ರಂದು ನಡೆಯಲಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುಂಞಿ ತಿಳಿಸಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮ ನಡೆಯಲಿದೆ. ಸಮಾಜ ಸೇವಾ ರತ್ನ ಎಂದು ಖ್ಯಾತರಾಗಿರುವ ದಿವಂಗತ ರಾಮಯ್ಯ ನಾಯ್ಕ್ ಅವರು ವಿಜಯ ಬ್ಯಾಂಕಿನಿಂದ ಸ್ವಯಂ ನಿವೃತ್ತಿ ಪಡೆದು ಕೃಷಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿದ್ರು. ವಿಟ್ಲ ಕ್ಷೇತ್ರದಿಂದ ವಿಧಾನಸಭೆಗೂ ಸ್ಪರ್ಧಿಸಿ ಸೋಲುಂಡರೂ ಜನಪ್ರಿಯತೆ ಕಡಿಮೆಯಾಗಿರಲಿಲ್ಲ. ಬಡವರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ ಅವರು 1998ರಲ್ಲಿ ಇಹಲೋಕ ತ್ಯಜಿಸಿದರು ಎಂದು ತಿಳಿಸಿದರು. ಅದೇ ರೀತಿ ದಿವಂಗತ ಮಹಿಂ ಕುಮಾರ್ ಹೆಗ್ಡೆ ಅವರು ಉಡುಪಿ ಜಿಲ್ಲೆಯ ಸಜ್ಜನ ರಾಜಕಾರಣಿ, ಸಮಾಜ ಸೇವಕರಾಗಿ ಹಿರೇಬೆಟ್ಟಿನ ಅತ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಮಂಡಳ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿ ಯುವ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು. ಜಿಲ್ಲೆಯ ಹಲವು ಪ್ರಮುಖ ಯೋಜನೆಗಳ ಅನುಷ್ಠಾನಕ್ಕೆ ಕಾರಣರಾಗಿದ್ದರು ಎಂದು ವಿವರಿಸಿದರು. ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಚಾಲನೆ ನೀಡಲಿದ್ದಾರೆ. ದಿವಂಗತ ರಾಮಯ್ಯ ನಾಯ್ಕ್ ಮತ್ತು ದಿವಂಗತ ಮಹಿಂ ಕುಮಾರ್ ಹೆಗ್ಡೆ ಅವರ ವಿವಿಧ ಕ್ಷೇತ್ರಗಳ ಸಹವರ್ತಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. 3ನೇ ತಾರೀಕು ಮಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ನಾವು ಆಯೋಜಿಸಿದ್ದೇವೆ. ರವಿಶಂಕರ್ ಶೆಟ್ಟಿ ಅದರ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರದಿಂದ ಇದರಲ್ಲಿ ಪಕ್ಷ ಇಲ್ಲ. ಇದರಲ್ಲಿ ನಮ್ಮ ಬಿಜೆಪಿ ಹಿಂದೆ ಜನತಾದಲ್ಲಿ ಇದ್ದಂಥವರಿಗೆ ಬುಡಿಯ ರಾಧಾಕೃಷ್ಣ ಆಗಿರ್ಬೋದು, ಬೇರೆ ಬೇರೆ ಮಟ್ಟ ರತ್ನಾಕರ ಶೆಟ್ಟಿ ಆಗಿರ್ಬೋದು, ಬೇರೆ ಬೇರೆ ಈಗ ಬಿಜೆಪಿಯಲ್ಲಿದ್ದಾರೆ. ಅದೇ ರಾಮಣ್ಣ ಶೆಟ್ಟಿ, ಬೇರೆ ಬೇರೆ ಪಾರ್ಟಿಯಲ್ಲಿ ಈಗ ನಾವು ಓದೋರಿರ್ಬೋದು. ಆದರೆ ಅವರೆಲ್ಲರನ್ನು ಕರೆದುಕೊಂಡು ನಾವು ಇದು ರಾಜಕೀಯೇತರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ, ಇದೊಂದು ನೆನಪು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ 3ನೇ ತಾರೀಕು ಇಟ್ಕೊಂಡಿದ್ದೇವೆ. ಇದರ ಉದ್ಘಾಟನೆಯನ್ನು ಈ ನೆನಪಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ದೇವೇಗೌಡರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ವಸಂತ್ ಬಂಗೇರ್ರವರು, ಮರ್ನಾ ಶೆಟ್ಟರು, ಬೇರೆ ಬೇರೆ ನಮ್ಮ ನಾಯಕರುಗಳು ಭಾಗವಹಿಸ್ತಾ ಇದ್ದಾರೆ. ಆದರೆ ಇವತ್ತು ರಾಮಯ್ಯ ನಾಯ್ಕರ ನೆನಪು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಲಕ್ಷ್ಮೀನಾರಾಯಣ ಠೆಂತಾಯ, ಹರೀಶ್ ಕೊಟ್ಟಾರಿ, ವಿಎಸ್ ಇಬ್ರಾಹಿಂ, ಜಾಫರ್ ಖಾನ್, ಮಧುಸೂದನ್, ರಾಮಣ್ಣ ಶೆಟ್ಟಿ ಮೊದಲಾದವರು ಹಾಜರಿದ್ದರು.